ಇಂದ್ರಜಿತ್ ಸಾಹೇಬ್ರು ನೆನ್ನೆ ಬೆಳಗ್ಗೆಯಿಂದ ನಾನು ಆ ಸಾಕ್ಷಿ ಕೊಡ್ತೀನಿ, ಈ ಸಾಕ್ಷಿ ಕೊಡ್ತೀನಿ, ವಿಡಿಯೋ ಕೊಡ್ತೀನಿ, ಫೋಟೋ ಕೊಡ್ತೀನಿ ಎಲ್ಲನೂ ಮಾಡಿಬಿಟ್ರು. ಕೊನೆಗೆ 4 ಕೇಳಿದ್ದು 4 ಟುಸ್ಸಾಗೋಯ್ತು. ಅದು ಎಲ್ಲರೂ ಇವತ್ತು ನೋಡಿದ್ದೀರಾ. ಮತ್ತೆ ನಾನು ಅದನ್ನ ಮಾತಾಡಿದ್ರೆ ನಿಮಗೂ ಬೇಜಾರಾಗ್ಬೋದು. ಏನಪ್ಪ ನಿನ್ನೆಯಿಂದ ನಡೆದಿದ್ದೆ ತಾನೆ ಮತ್ತೆ ಹೇಳ್ತಾವ್ರೆ ಅಂತ. ಸಣ್ಣದಾಗಿ ಹೇಳಬೇಕು ಅಂತಂದರೆ ಪಾಪೋಣ ಪಪ್ಪು ಪಪ್ಪು ಅಂತ ಇವನೇನೋ ಹೇಳ್ತಾ ಇದ್ದ ಇಂದ್ರಜಿತ್. ಪಪ್ಪು ಅಲ್ಲ, ಪಾಪೋಣ ಅಂತಾರೆ ಫ್ರೆಂಡ್ಸು, ಪಾಪು ಅಂತಾರೆ. ಅದು ಸುಳ್ಳಾಯಿತು. ರೈಡರು ಅಲ್ಲಿಗೆ ಬಂದರೆ ಅದು ಸುಳ್ಳಾಯಿತು. ಅವ್ರು ಹೇಳಿದ್ದು, ಅಣ್ಣ ನಾನು 7 ವರ್ಷದಿಂದ ಅಲ್ಲಿ ರೈಡಿಂಗ್ ಮಾಡ್ತಾ ಇದ್ದೆ, ನಾನೆಲ್ಲ ಇದು ಮಾಡ್ತಾ ಇದ್ದೆ. ಏನೋ ಅವ್ರು ಟೆನ್ಷನಲ್ಲಿದ್ದರು. 7 ವರ್ಷದಿಂದ ನನಗೇನು ಒಂದಿರಲಿಲ್ಲ. ಒಂದು ಮಾತೇನೋ ಬೇಜಾರಾಗಿ ಮಾತಾಡ್ಬಿಟ್ರು, ನಾನು ಅಲ್ಲಿಂದ ಬಿಟ್ಬಿಟ್ಟೆ. ಅದಕ್ಕೆ ಯಾರ್ಯಾರೋ ಏನೇನೋ ಮಾತಾಡಿದ್ರು. ಸರಿ ಓಪಿ. ಕೊನೆಗೆ ವಾಚ್ಮೆನ್ ಅಂತ ಬಂತು. ವಾಚ್ಮೆನ್ ಸುದ್ದಿನೇ ಇಲ್ಲ. ವಾಚ್ಮ್ಯಾನು ಅದು ಇದು ಆಯಿತು. ಕೊನೆಗೆ ಸಂದೇಶ್ ಹೋಟ್ಲ್ ಬಂತು, ಸಂದೇಶ್ ದ ಫ್ರಿನ್ಸ್ ಅಂತ. ಅಲ್ಲಿ ಬಂದರು. ಇವತ್ತು ಒಂದು ಅರ್ಧ ಗಂಟೆಗೆ ಮುಂಚೆ ಅವರು ಹೇಳ್ಬಿಟ್ರು, ಇಲ್ಲ ಸರ್ ಬೈದಿದ್ದು ನಿಜ, ನಾವು ಸರ್ವ್ ಮಾಡೋದು ಲೇಟ್ ಆಯಿತು, ಆಗೋಯ್ತದು, ಮುಗಿದೋಯ್ತು ಸರ್. ನಾನು ರಿಯಾಕ್ಟ್ ಮಾಡಿಲ್ಲ. ಅದು ಯಾವನೋ ಇನ್ನೊಬ್ನು ಯಾರೋ ಮಾಧ್ಯಮಗಳಲ್ಲಿ ಪೊರ್ಕೆ ಹಿಡ್ಕೊಂಬಂದಿದ್ರಂತ ಇವನು ಹೇಳ್ದ. ಅಲ್ಲಿ ಡೈಲಿ ಕಸ ಹೊಡೆಯೋಕ್ಕೆ ಪೊರ್ಕೆ ಇಟ್ಕೊಂಡೇ ಇರ್ತಾರೆ. ಒಂದೇ ಒಂದು ಸಂದೇಶ್ ಪ್ರಿನ್ಸಲ್ಲಿ ನಾನು ನೋಡಿರೋ ಮಟ್ಟಕ್ಕೆ ಒಂದೇ ಒಂದು ಸಣ್ಣ ವಿಷಯ ಹೇಳ್ತೀನಿ. ನೀವು ಅಲ್ಲಿ ನಡ್ಕೊಂಡು ಹೋದ್ರೂ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ತಾರೆ. ನೀನು ನೀಟಾಗೇ ಹೋದ್ರೂ ನೀನು ನಡ್ಕೊಂಡೋಗಿದ್ದ ಜಾಗದ ನೀಟಾಗಿ ಹಂಗೆ ಹಿಂದ್ಗಡೆನೆ ಬರ್ತಾರೆ ಕ್ಲೀನ್ ಮಾಡ್ಕೊಂಡು. ಅದಕ್ಕೆಲ್ಲ ಆ ಥರ ಅಲ್ಲಿ ಹೇಳಿದ್ದು. ಸರಿ ಆಯಿತು, ನೀನು ಹೇಳ್ದಪ್ಪ, ಆಯಿತು. ಇವಾಗ ಸಂಜೆ ಬಂದರು, ಅವ್ರು ಹೇಳಿದ್ರು, ಎಲ್ಲ ಮುಗೀತಪ್ಪ. ಈಗ ಒಂದು ಬಾಂಬ್ ಶುರು ಮಾಡ್ತೀಯಾ ನೀನು ಇಂದ್ರಜಿತ್ ಲಂಕೇಶ್ ಅವರೇ? ನೆನ್ನೆನೇ ಬಾಂಬ್ ಶುರು ಮಾಡಿದ್ದೆ. ಸಂದೇಶ್ ಅಣ್ಣನಿಗೂ ಡಿ ಬಾಸ್ಗೂ ತೆಗೆದಾಕ್ಬಿಡ್ಬೇಕು. ಇವರಿಬ್ಬರನ್ನು ಇಟ್ಕೊಂಡ್ರೆ, ಇವರಿಬ್ರು ಲೈನಲ್ಲಿದ್ದರೆ ನಾವು ಸಂದೇಶ್ ಹತ್ರ ಬೆಳೆಯೋಕ್ಕಾಗಲ್ಲ, ಸಂದೇಶ್ ಹತ್ರ ಒಂದು ಮೂವಿ ಮಾಡೋಕ್ಕಾಗಲ್ಲ ಅಂತ. ಮೂವಿ ಬಗ್ಗೆ ಬರ್ತೀನಿ ಸರ್, ಬರ್ತೀನಿ ಇಂಜಿರ್ದತ್ತವ್ರೆ. ಕೋಪ ಎಷ್ಟು ಬರ್ತಿದೆ ಗೊತ್ತಾ? ಅವರು ಸಂದೇಶಣ ಆಗಿರ್ಬೋದು, ಡಿವಾಸ್ ಆಗಿರ್ಬೋದು, ಅಣ್ತಮ್ಮಂದ್ರಿದ್ದಂಗಿರೋದು. ಫಸ್ಟ್ ಆಫ್ ಆಲ್ 3 ಜನನ್ನ ಪಕ್ಕಾ ಬಾಸು ಅಪ್ಪಾಜಿ ಅಂತಾರೆ. ತನ್ನ ರಕ್ತ ಹಂಚ್ಕೊಂಡಿದ್ದು ಹುಟ್ಟಿದ ಮಗೂನು ಸಮೇತ ವಿನೀಶ್ನ ಅಪ್ಪು ಅಂತಂದರೆ ಅಪ್ಪಾಜಿ ಅನ್ನೋ ಲೆಕ್ಕ. ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರ್ತಾನೆ. ಅದು ನಮ್ಮ ರಕ್ತದಲ್ಲಿ ಬೆಳೆದಿರೋದು ತೂಗುದೀಪದ ಪರಿವಾರ ಅಂತ ಹೇಳ್ಬಿಟ್ಟು. ಇದು ಪ್ರತಿಯೊಂದು ತಂದೆ ತನ್ನ ಮಗನ ಮೇಲಿಟ್ಟಿರೋ ಒಂದು ಆಶಯ. ಅರ್ಥ ಆಯ್ತಾ? ಎರಡನೇದು, ಅಂಬೆ ಅಪ್ಪಾಜಿನ, ತೂಗುದೀಪ ಅಪ್ಪಾಜಿನ ನನ್ನ 2 ಕಣ್ಣುಗಳು ಅಂತ ನೋಡ್ತಾರೆ. ಎರಡನೇದು ಅರ್ಥ ಮಾಡ್ಕೊಳ್ರಿ. ಮೂರನೇದು ಲಾಸ್ಟ್ ಒನ್, ಸಂದೇಶ್ ನಾಗರಾಜ್ ಅಪ್ಪಾಜಿ ಅವ್ರನ್ನ ಅಪ್ಪಾಜಿ ಅಂತ ತನ್ನ ಮನಸ್ಸಿಂದ ಇವ್ರಿಗೆ 3 ಜನಕ್ಕೆ ಏನು ಮರ್ಯಾದೆ ಕೊಡ್ತಾರೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗ್ಲೇ ಇಲ್ಲ ಸರಿಸಮಾನವಾಗಲೇ ಅವ್ರಿಗೆ ಅಪ್ಪಾಜಿ ಅಂತ ಕೊಡ್ತಾರೆ ಮರ್ಯಾದೆ. ಆ ಥರದ ಮಗ ಅವ್ರ ಮಗ ಸಂದೇಶ್ ನಾಗರಾಜ್ ಅಣ್ಣನಿಗೆ ನನ್ನ ತಮ್ಮ ಅಣ್ಣ ಅಂತ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ. ಇಷ್ಟೊತ್ತು ಹೇಳಿದ್ದು, ಈಗೆಲ್ಲ ಹೇಳಿದ್ದು ಇಂದ್ರಜಿತ್ ಲಂಕೇಶ್ ಅವರೇ. ಅವರು ಅಣ್ಣ ತಮ್ಮಂದ್ರು, ಫ್ರೆಂಡ್ಸು. ಅವ್ರ ಹತ್ರ 1000 ಗಲಾಟೆ ಇರುತ್ತೆ ಅಂತ ಹೇಳ್ಬಿಟ್ಟು ಭಾಷೆ ಅಂತಂದ್ರು. ನನಗೂ ಸಂಧಿಗೂ 1000 ಗಲಾಟೆನಯ್ಯ, ನೀನು ಯಾರ ಮಾತಾಡೋದಕ್ಕೆ ಅಂತ ಹೇಳಿದ್ ಕೇಳಿಸ್ಕೊಂಡ್ರ ಇಂದ್ರಜಿತ್ ಅವರೇ? ಎಲ್ಲ ಮುಗಿಸ್ಕೊಂಡು ನೆನ್ನೆಯಿಂದ ನೀನು ಏನೇನು ಮಾಡ್ದೋ, ಏನೇನು ಪರಿವರ್ತನೆ ಮಾಡ್ಕೊಂಡು ಎಲ್ಲದಕ್ಕೂ ಹೇಳಿದ್ರಪ್ಪ ಇಂದ್ರಜಿತ್ ಲಂಕೇಶ್ ಅವರೇ. ತೆರೆ ಹೇಳಿದ್ರ
ಇವತ್ತೇನು ಮಾಡ್ತೀಯ ನೀನು? 5 ಗಂಟೆಲಿ ಮ್ಯಾಟ್ರಿಗೆ ಬರ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ನಿನ್ನ ಕೈಲಿ ಸಂದೇಶ್ ನಾಗರಾಜ್ ಅನ್ನೋ ಒಂದು ಉದ್ಯಮಿ ಹತ್ರ, ಹೋಟೆಲ್ ಉದ್ಯಮಿ ಹತ್ರ, ಒಂದು ಪ್ರೊಡ್ಯೂಸರ್ ಹತ್ರ ನಿನಗೆ ಬೇಕಾಗಿರೋ ಹೀರೋಗೆ ನೀನು ಅಮೌಂಟ್ ಹಾಕಿಸ್ಕೊಂಡು ಒಂದು ಮೂವಿ ಮಾಡೋದಕ್ಕೆ ಅವ್ರ ಹತ್ರ ಕತೆನಲ್ಲಿ ವಿಫಲವಾದೆ ಇಂದ್ರಜಿತ್. ನಾನು ಎಲ್ಲಿ ಬೇಕಾದ್ರೆ ಕೂಗಿ ಹೇಳ್ತೀನಿ, ಸಂದೇಶ್ ನಾಗರಾಜಣ್ಣನಿಗೆ ನೀವು ಕಾನ್ಫರೆನ್ಸ್ ಹಾಕೊಂಡು ಯಾವುದೇ ಮೀಡಿಯಾದವರು, ಮಾಧ್ಯಮದವರು, ನಾನು ಹೇಳ್ತಾ ಇದ್ದೀನಿ, ಸಂದೇಶ್ ನಾಗರಾಜಣ್ಣನಿಗೆ ಫೋನ್ ಮಾಡ್ರಿ. ಇಂದ್ರಜಿತ್ ಲಂಕೇಶ್ ಅನ್ನೋ ಒಂದು ಪರ್ಸನ್ ಒಂದು ಬೇರೆ ಹೀರೋಗೆ, ಆ ಹೀರೋ ಹೆಸರು ಹೇಳಲ್ಲ ನಾನು, ಆ ಹೀರೋಗೆ 36 ಕೋಟಿ ಬಜೆಟ್ನಲ್ಲಿ ನೀವು ಒಂದು ಫಿಲಿಂ ಮಾಡ್ರಿ ಅಂತ ಹೇಳ್ಕೊಂಡು ಹೋಗಿದ್ರು. ಸಂದೇಶ್ ನಾಗರಾಜಣ್ಣ ನಿರಾಕರಿಸಿದ್ರು. ಏಯ್, ನಮ್ಮ ಹೀರೋ ಇದಾರಯ್ಯ, ನಾನೊಂದಷ್ಟು ಹಾಕಿದ್ರು ಅವನು ಒಂದಷ್ಟು ಹಾಕ್ತಾನೆ, ನನಗೆ ಕಷ್ಟ, ನನ್ನ ಕೈಲಿ ಇವಾಗ ಆಗಲ್ಲ ಕಣ ಅಂತಂದ್ರೆ ಒಂದಷ್ಟು ಹಾಕ್ತಾನೆ, ಅವನಿಗೆ ನಾನು ಮೂವಿ ಮಾಡ್ತೀನಿ, ಬರೀ ಹೀರೋಗಳಿಗೂ ಮೂವಿ ಮಾಡ್ತೀನಿ. ಬಟ್ ಈ ದೊಡ್ಡ ಬಜೆಟ್ಟು ನೀನೇ ಹಾಕ್ಬಿಡ್ಬೇಕು, ನೀನೇ ಮಾಡಬೇಕು ಅನ್ನೋದ್ರಲ್ಲಿ ನನಗೆ ಅದು ಒಪ್ಪಿಗೆ ಇಲ್ಲಪ್ಪ, ನಾನು ಅದಕ್ಕೆ ಬರಲ್ಲಪ್ಪ. ನಾನು ಇವಾಗ ಕಷ್ಟದಲ್ಲಿದ್ದೀನಿ, ನನ್ನ ಹೋಟ್ಲು ನಡೀತಾ ಇಲ್ಲ, ಕೋವಿಡ್ ಟೈಮು ನಡೀತಾ ಇಲ್ಲ, ಸೊ ನನ್ನ ಕೈಲಿ ಆಗಲ್ಲ ಅಂತ ಸಂದೇಶನ ಹೇಳಿ ಕಳಿಸಿದ್ರು. ಇದನ್ನು ನನ್ನ ಹತ್ರ ಸಂದೇಶನೂ ಹೇಳಿಲ್ಲ, ಬರೇ ಅವರು ಹೇಳಿಲ್ಲ. ನನಗಿರೋ ಮಾಹಿತಿ ಪ್ರಕಾರ ನಿನಗೆ ಐತಲ್ಲ ವಿಜಿಲ ಬಾಂಡ್ಲಿ ಬುದ್ಧಿನಲ್ಲಿ ಐತಲ್ಲಪ್ಪ, ನಿಮ್ಗಿರೋ ಬುದ್ಧಿನಲ್ಲಿ ನಮಗೂ ಒಂದಷ್ಟು ಬುದ್ಧಿ ಇರುತ್ತಲ್ಲ, ನಾವು ಡಿ ಬಾಸ್ ಅಭಿಮಾನಿ. ಈ ಮಾತನ್ನ ಹೇಳಿದ್ದಕ್ಕೆ ತಿರ್ಚಿ ಪರ್ಚಿ ಉಲ್ಟಾ ಮಾಡಿ ನೆನೆ ಬೆಳಗ್ಗೆ ಒಂದು ಹೇಳಿದ ಮ್ಯಾಟ್ರು, ಇವತ್ತು ಹೇಳ್ತಾರದೊಂದು ಮ್ಯಾಟ್ರು, ಇವತ್ತು ಸಾಕ್ಷಿ ಸಮೇತ, ಒಂದು ಫೋಟೋ ಸಮೇತ, ವಿಡಿಯೋ ಸಮೇತ ಬಂದ್ಬಿಡ್ತೀನಿ, ನಾನು ಏನು ಬೇಕೋ ಮಾಡ್ತೀನಿ ಅಂತೆಲ್ಲ ಮಾಡ್ದಲ್ಲಪ್ಪ. ಸರಿನಪ್ಪ, ಆಯ್ತು, ನಿನ್ನ ಕೈಲಿ ಆಗಿಲ್ಲಲ್ಲಪ್ಪ. ಇವಾಗ ಸಂದೇಶ ನನಗೂ ನಮ್ಮ ಬಾಸ್ಗೆನೆ ಇಡೋ ಅಂತ ಪಿತೂರಿ ಕೆಲಸ ಮಾಡ್ತಾ ಇದೀಯಪ್ಪ. ನೀನು ಎಷ್ಟು ವರ್ಷದಿಂದ ಸಂದೇಶ ನನಗೂ ಡಿ ಬಾಸ್ಗೂ ಪರಿಚಯ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಂದೇಶಣ ಬಾಸು ಎಷ್ಟು ವರ್ಷದಿಂದ ಪರಿಚಯ ಅಂತ ಹೇಳ್ಬಿಟ್ಟು ನನಗೂ ರಿಯಲ್ ಆಗಿ ಗೊತ್ತಿಲ್ಲ. ಯಾರೋ ಹೇಳೋದು 20 ವರ್ಷ 25 ವರ್ಷ ಅಂತ ಆಯ್ತು. ಬಟ್ ಯಾವತ್ತು ಡಿ ಬಾಸ್ ಇಂದ್ರಜಿತ್ ಜೊತೆನಲ್ಲಿ ಇಲ್ಲಪ್ಪ. ಬಟ್ ಸಾವಿರಾರು ಸರಿ ಡಿ ಬಾಸ್ ಜೊತೆ ಸಂದೇಶಣ್ಣನ ನೋಡಿದೀವಿ, ಸಂದೇಶಣ್ಣನ ಜೊತೆ ಡಿ ಬಾಸ್ನ ನೋಡಿದೀವಿ. ಅವರಿಬ್ಬರಿಗೂ ತಂದಾಕೋ ಕೆಲಸ ದಯವಿಟ್ಟು ಮಾಡಬೇಡ ಇಂದ್ರಜಿತ್ ಲಂಕೇಶ್ ಅವರೇ, ಅಲಿಯಾಸ್ ಇಜಿಲಾ ಅವರೇ. ನೀವು ಮಾಡುವಂಥ ಈ ಕನಂದಾರಿ ಕೆಲಸಗಳಿದಾವಲ್ಲ, ಅದು ಯಾವುದೋ ಲಾಸ್ಟ್ ಟೈಮ್ ಬಂದ್ರಿ, ನನ್ನ ಹತ್ರ ಗಾಂಜಾದು ವಿಡಿಯೋ ಇದೆ, ಫೋಟೋಸ್ ಇದೆ, ಮತ್ತೊಂದಿದೆ, ಏನನ್ನೂ ಕೊಡಲಿಲ್ಲ, ನೀನು ಡೋಂಗಿ ಸ್ವಾಮಿ ಅಂತ ಎಲ್ಲರಿಗೂ ಗೊತ್ತಿದ್ದಾವೆ. ಇವಾಗ ಮತ್ತೆತ್ಕ ಬಂದು ಇಲ್ಲಿ ಯಾವುದೋ ವಾಯ್ಸ್ ಇಮಿಟೇಟ್ ಮಾಡಿದ್ಯೋ ಇಲ್ಲ ಇನ್ನೊಂದು ಮಾಡಿದ್ಯೋ ನಾನು, ಯಾಕಂದರೆ ಪುರಾತನ ಪತ್ರಕರ್ತ, ಯಾರ್ಯಾರಿಗೆ ಏನೇನೋ ನಮಗಂತೂ ಗೊತ್ತೇ ಆಗ್ತಾ ಇಲ್ಲ. ಒಟ್ನಲ್ಲಂತೂ ಡಿ ಬಾಸ್ ಅನ್ನೋ ಹೆಸರಿಗೆ ಕಳಂಕ ತರಕ್ಕೆ ಏನೇನೋ ಮಾಡಿದೆ, ನಿನ್ನ ಕೈಲಂತೂ ಆಗಿಲ್ಲ. ಇನ್ನೊಂದು ಸಣ್ಣ ವಿಷಯ ಹೇಳಿಬಿಡ್ತೀನಿ ಇಂದ್ರಜಿತ್ ಲಂಕೇಶ್ ಅವರೇ, ಅವರ ಅಭಿಮಾನಿಗಳ ಅಭಿಮಾನ ಇದೆಯಲ್ಲ, 0.1 mm ಕೂಡ ಕಡಿಮೆ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ, ನೋ ಚಾನ್ಸ್. ಅವ್ರು ಮಾಡಿರೋಂಥ ಕಾರ್ಯಗಳು, ಅವ್ರು ಮಾಡಿರೋಂಥ ಕೆಲಸಗಳು, ಅವ್ರು ಇನ್ನು ಮುಂದೆ ಮಾಡೋವಂಥ ಕೆಲಸಗಳಿಗೆ ಅಭಿಮಾನಿ ಆದವರು ಅಭಿಮಾನಿಗಳು. ಅರ್ಥ ಆಯ್ತಾ? ಬರೀ ಅಭಿಮಾನಿಗಳಾಗಿಲ್ಲ, ಭಕ್ತರಾಗಿದ್ದೀವಿ. ಏನು ಹೇಳು, ಒಂದು
ನಮ್ಮ ಆಂಜನೇಯನಿಗೆ ಹೆಂಗ್ ಭಕ್ತರಾಗ್ತೀವೋ ಜೈ ಬಜರಂಗಿ ಅಂತ, ಜೈ ತೂಗುದೀಪ ಅಂತ ಒಂದೊಂದು ಸೆಂಟೆನ್ಸ್ ಎಲ್ಲೋ ಹಾಕ್ತಾರೆ ಪ್ರತಿಯೊಬ್ಬ ಅಭಿಮಾನಿಗಳು. ಸಣ್ಣ ಅಭಿಮಾನಿಯಿಂದ ಹಿಡ್ಕೊಂಡು ದೊಡ್ಡ ಅಭಿಮಾನಿ ಅಂತ ಇರ್ತಾರೆ. ಅಣ್ಣ ನಾನು ನೋಡೇ ಇಲ್ಲ, ಅವನು ಸಣ್ಣ ಅಭಿಮಾನಿ. ಅಣ್ಣ ನಾನು ನೋಡಿದ್ದೀನಿ, ಅವನು ಒಂದು ಸ್ವಲ್ಪ ದೊಡ್ಡ ಅಭಿಮಾನಿ ಅನ್ನೋ ಲೆಕ್ಕಾಚಾರಕ್ಕಿರ್ತಾರೆ. ಅಲ್ಲಿವರೆಗೂ ಕೂಡ ಜೈ ತೂಗುದೀಪ ಅನ್ನೋದು ಒಂದು ಹೆಸರು ಬಿಟ್ರೆ ಬೇರೆ ಇನ್ನೇನು ಮಾಡಲ್ಲ ಸರ್. ನೀವು ಅವರ ಅಭಿಮಾನಿಗಳನ್ನ ಒಂದು ಚೂರು ಕುಗ್ಸಕ್ಕಾಗಲ್ಲ ಸರ್. ನೆನ್ನೆ ನೀವು ಇನ್ನೊಂದು ಮಾಡಿದ್ರಿ, ಸಂದೇಶ್ ಅವರು ಮಾತಾಡಲ್ಲ ಅಂತ. ಸರ್ ನೆನ್ನೆ ಬಂದರು ಸರ್, ನೆನ್ನೆ 8 ಗಂಟೆಗೆ ಸಂದೇಶ್ ಹೋಟ್ಲಲ್ಲಿ ನಿಲ್ಸಿದ್ರು ಸರ್ ಗಾಡಿ. ಎಲ್ಲಿಗೋದ್ರು ಸರ್ ಗಾಡಿ? ಸಂದೇಶ್ ಹೋಟ್ಲಲ್ಲಿ ಸೀದಾ ಹೋಯ್ತು, ಪಾರ್ಕಿಂಗ್ ಆಯಿತು ಸರ್ ಗಾಡಿ. ಅವ್ರು ಎಲ್ಲೋದ್ರು ಸರ್? ಸೀದಾ ಹೋಟ್ಲಳ್ಗಳೋದ್ರು ಸರ್. ಮುಂದೆ ಹಿಂದೆ ಎಲ್ಲ ಹೋದ್ರು ಸರ್. ಅವರಿಬ್ರು ಅಣ್ಣ ತಮ್ಮಂದ್ರೆ ಅಲ್ವಾ ಸರ್? ಅವರಲ್ಲಿ ಹುಳಿ ಹಿಂಡಕ್ಕೆ ಇವತ್ತು ಮಾಡ್ತಾ ಇದ್ದೀರಲ್ಲ ಸರ್, ನಿಮ್ಗೆ ಅದೇನು ಹುಳ ಬೀಳುತ್ತೋ ನಮಗೆ ಗೊತ್ತಿಲ್ಲ ಸರ್. ನೀವಿನ್ನ ಏನೇನು ಅಂದ್ಕೊಂಡಿದ್ದೀರೋ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಡಿ ಬಾಸ್ನ ಇನ್ನೆಂಗೆ ತುಳಿಬೇಕು ಅಂದ್ಕೊಂಡಿದ್ದೀರೋ ಐ ಡೋಂಟ್ ನೋ. ಬಟ್ ನಿಮ್ಮ ಕೈಲಂತೂ ಏನಾಗಲ್ಲ ಸರ್, ಅದು ಮಾತ್ರ ನಿಜ ಸರ್. ದಲಿತರು 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 ಅಂತಿದ್ರಿ, ಇವತ್ತು ಬಂದು ನಾನು ನಾಯರು ಅಂದಿದ ತಕ್ಷಣ ನಿಮ್ಮ ವಾಯ್ಸೇ ಇಲ್ವಲ್ಲ ಸರ್. ಎಲ್ಲಿ ನಿಮ್ಮ ವಾಯ್ಸು? ಏನು ಮೀಡಿಯಾದಲ್ಲಿ ಬಿಟ್ಟಿದ್ದೆ. ಏನು ದಲಿತರು ಅಂದರೆ ಅಷ್ಟೊಂದು ಸಲೀಸಾ ಸರ್? ಹೋಗ್ಲಿ. ದಲಿತರದು ಎಷ್ಟು ಸಂಘಗಳಿದೆ, ಎಷ್ಟೆಲ್ಲ ರೋಷಾವೇಶವಲ್ಲಿದ್ದಾರೆ, ಅವರು ಒಂದು ಗ್ರಿಪ್ಪಲ್ಲೇ ಇದ್ದಾರೆ ಸರ್. ದಲಿತರು ಅಂದರೆ ಕಾಲ್ ಕಸ ಅಲ್ಲ ಸರ್. ಅವ್ರು ನೋಕ್ ಕೆಣಕಕ್ಕೆಲ್ಲ ಮಾಡ್ತಿರಲ್ಲ ಸರ್ ಬಾಸ್ ಹೆಸರಲ್ಲಿ. ಆಗಲ್ಲ ಸರ್ ನಿಮ್ಮ ಕೈಲಿ. ಬಾಸ್ನ 1 ಇಂಚಲ್ಲ ಸರ್, 0.1 mm ಕುಗ್ಸಕ್ಕಾಗಲ್ಲ ಸರ್. ಲಾಸ್ಟ್ ಫೈನಲಿ ಒಂದು ಮಾತು ಹೇಳಕ್ ಬರ್ತೀನಿ. ಫೈನಲ್ ಆಗಿ ನೀವು ಏನಿವಾಗ ಕುಗ್ಸಕ್ಕೆ ಬಾಸ್ನ ಅಂತ ಬಂದ್ರೆ, ಎರಡನೇದು ಒಂದೇ ಒಂದು ನಿಮಿಷ ಹೇಳ್ತೀನಿ ಸರ್. ಸಂದೇಶ್ ಅವ್ರಿಗೂ ಡಿ ಬಾಸ್ ಅವ್ರಿಗೂ ಫ್ರೆಂಡ್ಶಿಪ್ ತಪ್ಸಕ್ಕೆ ನಿಮ್ಮ ಕೈಲಿ ಆಗಲ್ಲ ಸರ್. ಇನ್ನೊಂದು ವಿಷಯ ಹೇಳ್ತೀನಿ ಸರ್, ಡಿ ಬಾಸ್ಗೂ ಡಿ ಬಾಸ್ ಸ್ನೇಹಿತರನ್ನು ತಪ್ಸಕ್ಕೆ ನಿಮ್ಮ ಕೈಲಿ ಆಗಲ್ಲ ಸರ್. ಅದು ಮೈಸೂರವರಾಗಿರಲಿ ಬೆಂಗಳೂರವರಾಗಿರಲಿ, ನಿಮ್ಮ ಕೈಲಿ ಹೊಡಿಯೋಕ್ಕಾಗಲ್ಲ ಸರ್. ಇನ್ನೊಂದು ಸರ್, ಅವರ ಅಭಿಮಾನಿಗಳನ್ನ ಎಷ್ಟೇ ರೊಚ್ಚಿಗೆ ಎಬ್ಬರಿಸಿದ್ರು ಅವ್ರದ್ದೊಂದು ಮೇಲ್ಗಡೆ ಒಂದು ಆಶೀರ್ವಾದ ಅಂತ ಇರುತ್ತೆ ಸರ್. ಬಾಸ್ ಆಶೀರ್ವಾದ ಅಂತ, ಇದನ್ನ ಮಾಡು ಅಂದರೆ ಮಾಡ್ತಾರೆ, ಮಾಡಬೇಡ ಅಂದರೆ ಮಾಡಲ್ಲ ಸರ್. ಇದಕ್ಕೆ ಬದ್ಧವಾಗಿರ್ತಾರೆ ಸರ್. ಅವ್ರನ್ನೂ ನೀವು ಕೂಡ ಏನೇ ಕೆಣಕಿದ್ರು ಅವ್ರ ಮಾತಿಲ್ದೆ ಯಾರು ಏನೂ ಮಾಡಲ್ಲ ಸರ್. ಏನು ಬೇಕಾದ್ರೂ ತಿಳ್ಕೊಳ್ಳಿ ಸರ್. ಇನ್ನು ಏನು ಮಾಡ್ತೀರೋ ಮಾಡಿ ಸರ್. ಥ್ಯಾಂಕ್ ಯು ಸರ್. ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಮ್ಮಿರೋ ಹುಡುಗರಿಗೂ ಹೇಳ್ಕೊತಾ ಇದ್ದೀನಿ, ಅವ್ನಿಗೆ ಯಾರಾದರೂ ಫಾಲೋವರ್ ಆಗಿದ್ದರೆ, ಎಲ್ಲ ಅಕಸ್ಮಾತ್ ಅವ್ನು ನಮಗೆ ಫಾಲೋವರ್ ಆಗಿದ್ದರೆ, ಅವ್ನ ಕಾಂಟ್ಯಾಕ್ಟ್ ಇದ್ದರೆ ದಯವಿಟ್ಟು ಅವ್ನಿಗೆ ಶೇರ್ ಮಾಡಿಬಿಡ್ರಿ, ಅವ್ನು ನೋಡ್ಕೊಂಬಿಡ್ಲಿ. ಅವನು ಅಂದಿದ್ದಕ್ಕೆ ಏನಾನ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಮೇಲೂ ಕೂಡ ಕಂಪ್ಲೇಂಟ್ ಕೊಟ್ಬಿಡ್ಲಿ. ನಾನು ರೆಡಿ ಇರ್ತೀನಿ ಸರ್. ಥ್ಯಾಂಕ್ ಯು ಸರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.